ಜಾಸ್ತಿ ಜನನೂ ಇದ್ದಾರೆ ಅಷ್ಟೇ. ಇದ್ರ ಬಗ್ಗೆ ನಂಗೆ ಏನು ಬೇರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಆಯಿತು. ಇದು ಸೆಕೆಂಡ್ ಡೇ ವ್ಲಾಗ್ ನಮ್ಮದು. ಅವನಿಗೆ ಇನ್ನೂ ನಿದ್ದೆ ಬಿಟ್ಟಿಲ್ಲ ಅಂತೆ, ಬಟ್ ಚಳಿನೂ ಆಗ್ತಾ ಇದೆ ಅಂತೆ. ಸೊ ಬಿಸಿಲಲ್ಲಿ ಮಲ್ಕೊಂಡು, ವಿಂಡೋ ಓಪನ್ ಮಾಡಿ ಬಿಸಿಲಲ್ಲಿ ಮಲ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಿದ್ದಾನೆ. ಮತ್ತೆ ಒಂದು 2 ಜಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಕ್ಯೂಬೆಕ್ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಹೋಟೆಲ್ ಚೆಕ್ಔಟ್ ಮಾಡಿ ಇಲ್ಲಿ ಮೌಂಟ್ ರಾಯಲ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಮೌಂಟ್ ರಾಯಲ್ ಅನ್ನುವಂಥ ಒಂದು ಹಿಲ್ ಟಾಪ್ ಪ್ಲೇಸಲ್ಲಿ ನಾನು ಇವಾಗಷ್ಟೇ ನಿಮಗೆಲ್ಲ ತೋರಿಸಿದೆ ವ್ಯೂ. ಇದು ಇಲ್ಲಿಂದ ಮಾಂಟ್ರಿಯಲ್ದು ಫುಲ್ ಸಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆಯಿಂದ. ಜಾಕ್ಸ್ ಕಾರ್ಟಿಯರ್ ಅಂತ ಒಬ್ಬ, ಅವನನ್ನು ಡಿಸ್ಕವರರ್ ಆಫ್ ಕೆನಡಾ ಅಂತ ಹೇಳ್ತಾರೆ. ಅವನು ಈ ಮೌಂಟೇನನ್ನು ಕ್ಲೈಂಬ್ ಮಾಡಿ ಇಲ್ಲಿದ್ದು ಬ್ಯೂಟಿಯಿಂದ ತುಂಬ ಇಂಪ್ರೆಸ್ ಆಗಿ ಇದಕ್ಕೆ ಮೌಂಟ್ ರಾಯಲ್ ಅಂತ ಹೆಸರಿಟ್ಟಿದ್ದಂತೆ. ಸೊ ಮೌಂಟ್ ರಾಯಲ್ ಅನ್ನೋ ಹೆಸರಿಂದನೇ ಅದು ಆಮೇಲೆ ಮಾಂಟ್ರಿಯಲ್ ಅಂತ ಸಿಟಿ ಆಯಿತು ಅಂತ ಹೇಳ್ತಾರೆ. ಸೊ ಮಾಂಟ್ರಿಯಲ್ದು ಇದು ಹಿಸ್ಟ್ರಿ ಸ್ಟಾರ್ಟ್ ಆಗೋದೇ ಈ ಮೌಂಟ್ ರಾಯಲಿಂದ. ಸೊ ಒಂದು ಮಸ್ಟ್ ವಿಸಿಟ್ ಪ್ಲೇಸ್, ಚೆನ್ನಾಗಿದೆ ವ್ಯೂ ನೋಡೋಕ್ಕೆ. ನಾವು ಇವಾಗ ಬಂದಿದ್ದೀವಿ ಸೇಂಟ್ ಜೋಸೆಫ್ ಒರಾಟ್ರಿಗೆ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ, ತುಂಬ ಚೆನ್ನಾಗಿದೆ. ಇದೂ ಒಂದು ಬೆಸಿಲಿಕಾ ಕ್ಯಾಥೆಡ್ರಲ್. ನಾವಿದ್ದೀವಿ ಮಾಂಟ್ರಿಯಲ್ದು ಡೌನ್ ಟೌನಲ್ಲಿ. ಸೊ ಇದು ಒಂದು ಸ್ಟ್ರೀಟ್ ನೀವು ನೋಡ್ತಾ ಇರ್ಬೋದು, ಫುಲ್ ಯುರೋಪಿಯನ್ ಫೀಲ್ ಕೊಡುತ್ತೆ. ಇಲ್ಲಿ ಫುಲ್ ಅಲ್ಲಲ್ಲಿ ಎಲ್ಲ ತುಂಬ ರೆಸ್ಟೋರೆಂಟ್ಸ್ ಇದೆ, ಎಲ್ಲ ಕ್ಯೂಸಿನ್ಸ್. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕ್ಕೆ. ನಮಗೆ ಇವಾಗ ಎಲ್ಲೋ ಒಂದು ಯುರೋಪಿಯನ್ ಕಂಟ್ರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ದೀವೇನೋ ಅಂತ ಅನಿಸುತ್ತೆ. ಈ ಥರ ನಮಗೆ ನಮ್ಮ ಆಂಟಾರಿಯೋಲಿ ಎಲ್ಲೂ ಈ ಥರ ಸಿಗೋದಿಲ್ಲ. ಇಲ್ಲಿ ಮಾತ್ರ ನಮ್ಗೆ ಈ ಥರ ನೋಡೋಕ್ಕೆ ಸಿಗೋದು ಅಂತ ಯುರೋಪಿಯನ್ ಕಂಟ್ರೀಸ್ ಆರ್ಕಿಟೆಕ್ಚರ್. ಸೊ ತುಂಬ ಚೆನ್ನಾಗಿದೆ ನೋಡ್ಬೋದು. ಬಿಸಿ ಸ್ಟ್ರೀಟು, ಯಾಕಂದರೆ ಫುಡ್ಡು ಒಳ್ಳೊಳ್ಳೆ ಫುಡ್ ಇದೆ. ಸೊ ಹಂಗಾಗಿ ಜನ ಇದರಲ್ಲಿ ಫೋಟೋ ತೆಗೆಸ್ಕೊಳ್ಳೋದು, ರೀಲ್ ಮಾಡೋದು, ಆಮೇಲೆ ಒಳ್ಳೊಳ್ಳೆ ಫುಡ್ ಎಂಜಾಯ್ ಮಾಡೋದು ಮಾಡ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ಇವಾಗ ಊಟನೂ ಮಾಡಾಯಿತು. ಇನ್ನು ನಾವು ಹೋಗ್ತಾ ಇರೋದು ಕ್ಯೂಬೆಕ್ ಸಿಟಿಗೆ. ಎಸ್, ಇನ್ನು ಇಲ್ಲಿಂದ 3 hours ಹೋಗಬೇಕು. ಹೋಗೋಣ ರೀ. 3 hours ಜರ್ನಿ ಮಾಡಬೇಕು ಇಲ್ಲಿಂದ, ಮತ್ತೆ 250 kilometers. ಅಲ್ಲಿ ಹೋಗಿ ಇವತ್ತು ಅಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಹೋಗೋಣ, ಲೆಟ್ಸ್ ಗೋ.
ಹೆಂಗೋ ಪಾರ್ಕಿಂಗ್ ಸಿಕ್ತು. ಪಾರ್ಕಿಂಗಿಂದ ಇವಾಗ ಬಂದಿದ ತಕ್ಷಣ ಇಲ್ಲೇನೋ ಒಂದು ಫೆಸ್ಟಿವಲ್ ಆಗ್ತಾ ಇದೆ ಆ್ಯಕ್ಚುಲಿ, ಕ್ಯೂಬೆಕ್ ಫೆಸ್ಟಿವಲ್ ಅಂತ. ಸೊ ಫುಲ್ಲು ಜನ ಇದ್ದಾರೆ. ಸೊ ಅಲ್ಲಿ ಒಂದ್ ಕಡೆ ಅಂತೂ ಫುಲ್ ಜನಗಳು. ಸೊ ಕಾಲು ಹಾಕಕ್ಕೆ ಜಾಗ ಇರಲಿಲ್ಲ ನಮಗೆ. ಸೊ ನಾವು ಆ ಕಡೆ ಹೋಗ್ಲೇ ಇಲ್ಲ. ಅಲ್ಲಿಂದ ಇವಾಗ ನಮಗೇನು ನೋಡಬೇಕು ಅದನ್ನೇ ನೋಡೋಕ್ಕೆ ಹೊರಟಿದ್ದೀವಿ. ಇವಾಗ ಮಾಂಟ್ರಿಯಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ವಾವ್, ಆರ್ಕಿಟೆಕ್ಚರ್ ಚೆನ್ನಾಗಿದೆ, ಬಿಲ್ಡಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಬಟ್ ಇದು ಇನ್ನೂ ಚೆನ್ನಾಗಿದೆ. ಇದು ಕ್ಯೂಬೆಕ್ ಸಿಟಿ, ಚಿಕ್ಕ ಸಿಟಿ ಆದ್ರೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಕ್ಕೆ. ಇದು ಓಲ್ಡ್ ಕ್ಯೂಬೆಕಲ್ಲಿ ಇಲ್ಲೊಂದು 10 ಟೂರಿಸ್ಟ್ ಅಟ್ರಾಕ್ಷನ್ ಇದೆ ನೋಡೋಕ್ಕೆ. ನಾವು ನೋಡಿದ್ರೆ ಇವಾಗ ಗೂಗಲಲ್ಲಿ ಇದು ಅದರಲ್ಲಿ ಒಂದು ಲೇ ಶ್ಯಾಟು ಅಂತ ಏನೋ ಒಂದು ಹೋಟೆಲ್ ಹೆಸರು, ಅದು ಹೆಂಗೆ ಪ್ರೊನೌನ್ಸ್ ಮಾಡಬೇಕಂತ ನಂಗೆ ಗೊತ್ತಿಲ್ಲ. ಸೊ ಲೇ ಶ್ಯಾಟು ಅಂತ ಏನೋ ಒಂದು ಹೆಸರಿದೆ. ಸೊ ಇದೊಂದು ಫೇಮಸ್ ಹೋಟೆಲ್ ಅಂತೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಸೊ ಒಂದು ರಾಶಿ ಜನನೂ ಇದ್ದಾರೆ ಅಷ್ಟೇ. ಇದ್ರ ಬಗ್ಗೆ ನಂಗೆ ಏನು ಬೇರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಡೇ 2 ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀವಿ. ನಾವು ನಿನ್ನೆ ನೈಟ್ ಹೋಟೆಲ್ ರೀಚ್ ಆಗಿದ್ದು ತುಂಬ ಲೇಟ್ ಆಯಿತು. ಲೈಕ್ 11 o'clock ಎಲ್ಲ ಆಯಿತು. ನಾವಿಲ್ಲಿ ಬಂದು ಸೆಟಲ್ ಆಗಿ ಮಲ್ಕೊಳ್ಳೋ ಅಷ್ಟರಲ್ಲಿ. ಸೊ ಫುಲ್ ಸುಸ್ತಾಗಿತ್ತು, ಹಾಗಾಗಿ ವ್ಲಾಗ್ ಎಂಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಎದ್ದಿದ್ದಷ್ಟೇ ನಾವು ಮುಖ ಎಲ್ಲ ಒಂಥರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅದೇ ನಂಗೆ ಖುಷಿ ಆಗಲಿ.